77 ವರ್ಷದ ವೃದ್ಧರೊಬ್ಬರು ಆಕಸ್ಮಿಕವಾಗಿ ಬಾವಿಗೆ ಬಿದ್ದ ಘಟನೆ ಉಡುಪಿ ಜಿಲ್ಲೆಯ ನಿಟ್ಟೂರಿನ ಅಡ್ಕದಕಟ್ಟೆ ರಸ್ತೆಯಲ್ಲಿ ನಡೆದಿದೆ. ಇಲ್ಲಿನ ಮಲ್ಲಿಕಾ ಗಾರ್ಡನ್ ನಿವಾಸಿಯಾಗಿರುವ ದಯಾನಂದ್ ಶೆಟ್ಟಿ ಅವರು ಬಾವಿಗೆ ಬಿದ್ದ ವಯೋವೃದ್ಧರು. ಆಕಸ್ಮಿಕವಾಗಿ ಬಾವಿಗೆ ಬಿದ್ದವರನ್ನ ತಕ್ಷಣವೇ ಬಾವಿಗೆ ಇಳಿದ ಸ್ಥಳೀಯ ವ್ಯಕ್ತಿಯೊಬ್ಬರು ನೀರಿನಲ್ಲಿ ಮುಳುಗದಂತೆ ರಕ್ಷಣೆ ಮಾಡಿದ್ದಾರೆ. ಬಳಿಕ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲಾಗಿದ್ದು ಅವರು ಬಂದು ಬಾವಿಗೆ ಇಳಿದು ಇಬ್ಬರನ್ನು ಕೂಡ ಮೇಲಕ್ಕೆತ್ತಿ ರಕ್ಷಿಸಿದ್ದಾರೆ. ಸರ್ ತಾರೆ ಒಂಚೂರು ಯಾವೇ ಕೈ ಕೊಡ್ಲಿ ಟೈಟ್ ಮಾಡಿ ಬಿಡ್ಬೇಡಿ 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 ಚೂರು ಇಟ್ಕೊಳ್ಳಿ.